ಪುಟ್ಟಕ್ಕನ ಮಕ್ಕಳು ಸದ್ಯ ಜೀ ಕನ್ನಡ ವಾಹಿನಿಯಲ್ಲಿ ಸಿಕ್ಕಾಪಟ್ಟೆ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇರುವಂತಹ ಧಾರಾವಾಹಿ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಅದರಲ್ಲೂ ಪುಟ್ಟಕ್ಕನ ಪಾತ್ರಧಾರಿಯಾಗಿ ಉಮಾಶ್ರೀಯವರು ಈ ರೋಲನ್ನ ಮಾಡ್ತಾ ಇರೋದು ಎಲ್ಲರ ಅಚ್ಚುಮೆಚ್ಚಿನ ಸಂಗತಿಯಾಗಿದೆ. ಈ ಸೀರಿಯಲ್ನಲ್ಲಿ ಬರುವಂತಹ ಕಥೆಗೂ ಹಾಗೂ ಉಮಾಶ್ರೀಯವರ ಜೀವನಕ್ಕೂ ಒಂದು ಸಂಬಂಧವಿದೆ. ಪುಟ್ಮಲ್ಲಿ ಎಂದೇ ಖ್ಯಾತಿಯನ್ನ ಪಡೆದಿರುವಂತಹ ಉಮಾಶ್ರೀಯವರ ಕೌಟುಂಬಿಕ ಜೀವನದ ಕಥೆಯನ್ನ ಕೇಳಿದ್ರೆ ಎಂಥವರ ಹೃದಯವಾದ್ರೂ ಕರಗುತ್ತದೆ. ಅಷ್ಟಕ್ಕೂ ಉಮಾಶ್ರೀಯವರ ಜೀವನದಲ್ಲಿ ಅಂಥದ್ದೇನು ನಡೆದಿತ್ತೋ, ಉಮಾಶ್ರೀ ಅವರು ಅಭಿನಯಿಸುವಂತಹ ಧಾರಾವಾಹಿಯ ಕಥೆಗೂ ನಿಜ ಜೀವನಕ್ಕೂ ಏನ್ ಸಂಬಂಧ ಅಂತ ನಾವಿವತ್ತು ತಿಳ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುನ್ನ ನೀವಿನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ತಪ್ಪದೆ ಒತ್ತಿ. ಪ್ರಿಯ ವೀಕ್ಷಕರೇ, ಉಮಾಶ್ರೀ ಕನ್ನಡ ರಂಗಭೂಮಿ ಮತ್ತು ಚಲನಚಿತ್ರ ರಂಗದ ಪ್ರತಿಭಾನ್ವಿತ ಅಭಿನೇತ್ರಿ. ರಂಗಭೂಮಿಯ ಪ್ರತಿಭೆಯಾದುದರಿಂದ ಭಾವುಕತೆಯಲ್ಲಾಗಲಿ ಅಥವಾ ಹಾವಭಾವಗಳಲ್ಲಾಗಲಿ ಅಭಿವ್ಯಕ್ತಿಯಲ್ಲಾಗಲಿ ಇವರ ಸಮಕ್ಕೆ ಬರುವಂತಹ ಕಲಾವಿದರು ಕಾಣುವುದು ಅಪರೂಪ. ಕೆಲವೊಂದು ವೈಶಿಷ್ಟ್ಯಪೂರ್ಣ ಪಾತ್ರಗಳಲ್ಲಿ ಆಕೆ ತನ್ನ ಕಂಗಳಲ್ಲೇ ಅಭಿನಯಿಸುವಂತಹ ಪರಿ ಅಪ್ರತಿಮವಾದದ್ದು. ಉಮಾಶ್ರೀ ಅವರು ಈವರೆಗೂ ಸುಮಾರು 350ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅಷ್ಟೇ ಅಲ್ಲದೆ ಅವರು 31 ವರ್ಷಗಳ ಕಾಲ ರಂಗಭೂಮಿಯಲ್ಲಿ ಕೆಲಸವನ್ನ ಮಾಡಿದ್ದಾರೆ ಮತ್ತು 6 ರಾಜ್ಯ ಪ್ರಶಸ್ತಿ ವಿಜೇತರಾಗಿದ್ದಾರೆ. ಅವರು ಸಿನಿಮಾ ಕ್ಷೇತ್ರದಲ್ಲಿ ಬಹುದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ. ಆದರೆ ಅವರ ಬದುಕು ಸುಖದ ಸುಪ್ಪತ್ತಿಗೆ ಏನೂ ಆಗಿರಲಿಲ್ಲ. ಮೇ 10, 1957ರಂದು ತುಮಕೂರು ಜಿಲ್ಲೆಯ ನೊಣವಿನಕೆರೆ ಗ್ರಾಮದಲ್ಲಿ ಜನಿಸಿದಂತಹ ಅವರ ಜೀವನ ಬಡತನದ ಬವಣೆಯಲ್ಲಿ ಮೂಡಿಬಂದಿತ್ತು. ನಾನು ನಾಟಕಕ್ಕೆ ಸೇರಿದ್ದೆ ತಿನ್ನಲು ಚಿತ್ರಾನ್ನ ಸಿಗುತ್ತದೆ ಎಂದು ಅವರು ತಮ್ಮ ಒಂದು ಸಂದರ್ಶನದಲ್ಲಿ ಹೇಳಿದ್ದನ್ನ ಕೇಳಿದಾಗ ಅವರ ಬಾಲ್ಯ ಹೇಗಿತ್ತು ಎಂದು ಅರಿವಾಗುತ್ತದೆ. ಅವರಿಗೆ 2 ವರ್ಷವಿದ್ದಾಗ ಅವರ ತಂದೆ ತಾಯಿಯನ್ನ ಕಳೆದುಕೊಂಡು ಅನಾಥರಾಗ್ತಾರೆ. ಆಗ ಅವರ ದೊಡ್ಡಮ್ಮ ಅವರನ್ನ ಬೆಂಗಳೂರಿಗೆ ಕರೆದುಕೊಂಡು ಬಂದು ಚೆನ್ನಾಗಿ ಸಾಕ್ತಾರೆ. ಅವರು ಮಹಾರಾಣಿ ಕಾಲೇಜಿನಲ್ಲಿ ಕಲಾ ವಿಭಾಗಕ್ಕೆ ಸೇರಿ ಕಲಿಯುತ್ತಿರುವಂತಹ ಸಂದರ್ಭದಲ್ಲಿ ವಯೋಸಹಜ ಆಸೆಗೆ ಬಿದ್ದು ಒಬ್ಬರನ್ನ ಪ್ರೀತಿಸ್ತಾರೆ. ಅದು ಮುಂದಿನ ದಿನಗಳಲ್ಲಿ ದೊಡ್ಡಮ್ಮ ದೊಡ್ಡಪ್ಪನಿಗೆ ಗೊತ್ತಾಗುತ್ತದೆ. ಹಾಗೆ ಅವರು ಉಮಾಶ್ರೀ ಅವರು ಪ್ರೀತಿಸಿದಂತಹ ಹುಡುಗನ ಜೊತೆಗೆ ವಿವಾಹವನ್ನ ಮಾಡಿಕೊಡ್ತಾರೆ. ಮುಂದೆ ಸುಖವಾಗಿ ಬಾಳುತ್ತೇನೆ ಎಂದುಕೊಂಡು 100 ಕನಸನ್ನ ಕಂಡಿದ್ದಂತಹ ಉಮಾಶ್ರೀ ಅವರಿಗೆ ಮದುವೆಯಾದ ಮರುದಿನವೇ ಅರಿವಾಗುತ್ತದೆ ತಾನು ಪ್ರೀತಿಸಿದಂತಹ ಹುಡುಗ ಕೆಲಸ ಕಾರ್ಯ ಇಲ್ಲದ ಬೇಜವಾಬ್ದಾರಿ ಮನುಷ್ಯ ಅಂತ. ಆದರೂ ಧೃತಿಗೆಡದೆ ಉಮಾಶ್ರೀ ಅವರು ಅವರಿವರ ಮನೆ ಕೆಲಸವನ್ನ ಮಾಡಿ ಬದುಕನ್ನ ಕಟ್ಟಿಕೊಳ್ಳುವಂತಹ ನಿಟ್ಟಿನಲ್ಲಿ ತೊಡಗ್ತಾರೆ. ಬದುಕು ನಿಂತ ನೀರಾಗಿರದೆ ಸಾಗುತ್ತಲೇ ಇರುತ್ತದೆ. 2 ಮಕ್ಕಳು ಅವರ ಬದುಕಿನಲ್ಲಿ ಬಂದ ಮೇಲೆ ಗಂಡ ಎನಿಸಿಕೊಂಡಂತಹ ಮಹಾನುಭಾವ ನನಗೆ ನೀನು ಬೇಡ ಎಂದು ಉಮಾಶ್ರೀ ಅವರನ್ನ ಬಿಟ್ಟು ಮತ್ತೊಂದು ಮದುವೆ ಆಗ್ತಾನೆ. ಹಾಗೂ ಉಮಾಶ್ರೀ ಅವರನ್ನ ಅವರ 2 ಮಕ್ಕಳನ್ನ ಕೂಡ ಮನೆಯಿಂದ ಆಚೆಗೆ ಹಾಕ್ತಾನೆ. ಈಗ ಪ್ರಸಾರವಾಗ್ತಾ ಇರುವಂತಹ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಕಥೆಯಂತೆ ಅವರು ಒಂಟಿಯಾಗಿ ಬಿಡ್ತಾರೆ. ಸಾಮಾನ್ಯರಾಗಿದ್ರೆ ಇನ್ನು ಬದುಕೆ ಮುಗಿದು ಹೋಯಿತು ಅಂತ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುತ್ತಿದ್ದರೇನೋ. ಆದ್ರೆ ಗಟ್ಟಿಗಿತ್ತಿ ಉಮಾಶ್ರೀ ಅವರು ಬೀದಿ ಬದಿಯಲ್ಲಿ ಇಡ್ಲಿ ವ್ಯಾಪಾರ ಆರಂಭಿಸ್ತಾರೆ. ಸಂಜೆ ಸಮಯದಲ್ಲಿ ನಾಟಕ, ಕಿರುನಾಟಕ, ರಂಗಭೂಮಿಯಲ್ಲಿ ಪ್ರದರ್ಶನವನ್ನ ನೀಡತೊಡಗುತ್ತಾರೆ. 1980ರಲ್ಲಿ TS ನಾಗಾಭರಣ ಅವರ ನಿರ್ದೇಶನದ ಬಂಗಾರದ ಜಿಂಕೆ ಚಿತ್ರದಲ್ಲಿ ಸಣ್ಣ ಪಾತ್ರವೊಂದರಲ್ಲಿ ನಟಿಸಿದ್ರೂ ಕೂಡ ಅವರನ್ನ ಗುರುತಿಸುವಂತೆ ಮಾಡಿದ್ದು ಕಾಶಿನಾಥ್ ಅವರ ನಿರ್ದೇಶನದ ಅನುಭವ ಎನ್ನುವಂತಹ ಚಿತ್ರ. ಆ ಪಾತ್ರದಲ್ಲಿ ಅವರು ಹೇಗೆ ಇದ್ದರೋ ಅವರು ನೆನಪಲ್ಲಿ ಉಳಿದದ್ದು ಮಾತ್ರ ಅವರ ಅಭಿನಯ ಸಾಮರ್ಥ್ಯದಿಂದ. ಒಬ್ಬ ಕಲಾವಿದರು ತನಗೆ ನೀಡಿದಂತಹ ಯಾವುದೇ ಪಾತ್ರದಲ್ಲಿ ಪರಕಾಯ ಪ್ರವೇಶವನ್ನ ಮಾಡಿ ಕಲೆಯನ್ನ ಸುಗಮವಾಗಿ ಹೊರಚೆಲ್ಲುವಂತಹ ವಿಶಿಷ್ಟ ಪರಿ ಇದು. ಹಾಸ್ಯ ಪಾತ್ರಗಳಲ್ಲಿ ಅತಿ ಹೆಚ್ಚಾಗಿ ನಟಿಸಿದಂತಹ ಉಮಾಶ್ರೀ ಅವರು NS ರಾವ್, ದ್ವಾರ್ಕೀಶ್, ಮೈಸೂರು ಲೋಕೇಶ್, ಮುಖ್ಯಮಂತ್ರಿ ಚಂದ್ರು ಇವರ ಜೊತೆಗೆ ಉಮಾಶ್ರೀ ಅವರು ನಟಿಸಿದಂತಹ ಹಾಸ್ಯ ಪಾತ್ರಗಳು ಇಂದಿಗೂ ಕೂಡ ಮರೆಯಲು ಅಸಾಧ್ಯವಾಗಿದೆ. ಹಾಸ್ಯ ಪಾತ್ರಗಳಿಗಷ್ಟೇ ಉಮಾಶ್ರೀ ಸೀಮಿತ ಎನ್ನುವಂತಹ ಸಮಯದಲ್ಲಿ ಪುಟ್ನಂಜ ಚಿತ್ರದಲ್ಲಿ ಪುಟ್ಮಲ್ಲಿ ಪಾತ್ರದ ಮೂಲಕ ತಮ್ಮ ನಟನಾ ಸಾಮರ್ಥ್ಯವನ್ನ ನಿರೂಪಿಸಿದ್ರು ಉಮಾಶ್ರೀ ಅವರು. ಕೆಲವೊಮ್ಮೆ ಅಲ್ಲಿನ ಹಾಸ್ಯ ಸನ್ನಿವೇಶ ಮೇರೆ ಮೀರಿದ್ದು ಎಂಬ ಭಾವವನ್ನ ಕೊಡ್ತಾ ಇದ್ರೂ ಕೂಡ ಅದನ್ನ ಲೀಲಾಚಾಲವಾಗಿ ಅಭಿನಯಿಸಿ ಉಮಾಶ್ರೀ ಅವರು ಆ ಪಾತ್ರಗಳು ನೆನಪಲ್ಲಿ ಉಳಿಯುವಂತೆ ಮಾಡಿಬಿಡ್ತಾ ಇದ್ದರು ಎನ್ನಲು ಉತ್ತಮ ಉದಾಹರಣೆ ಎಂದರೆ ಇತ್ತೀಚೆಗೆ ತೆರೆಕಂಡಂತಹ ರತ್ನನ್ ಪ್ರಪಂಚ ಸಿನಿಮಾದಲ್ಲಿನ ಅವರ ಅದ್ಭುತವಾದಂತಹ ನಟನೆ. ಅಲ್ಲದೆ ಉಮಾಶ್ರೀ ಅವರು ಗುಲಾಬಿ ಟಾಕೀಸ್ ಚಿತ್ರದಲ್ಲಿನ ಅತ್ಯುತ್ತಮ ಅಭಿನಯಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಹಾಗೂ ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ, ಫಿಲ್ಮ್ ಫೇರ್ ಪ್ರಶಸ್ತಿ,
NTR ಪುರಸ್ಕಾರ, ದೇವಿಕಾ ರಾಣಿ ಪುರಸ್ಕಾರ, ಆರ್ಯಭಟ ಪ್ರಶಸ್ತಿ, ಬಸವಗುರು ಕಾರುಣ್ಯ ಪ್ರಶಸ್ತಿ, ಎಂ ವಿಶ್ವೇಶ್ವರಯ್ಯ ಮೆಮೋರಿಯಲ್ ಅವಾರ್ಡ್ ಇನ್ನೂ ಸಾಕಷ್ಟು ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದಿದ್ದಾರೆ ಉಮಾಶ್ರೀ ಅವರು. ನಟನೆಯ ಜೊತೆಗೆ ರಾಜಕೀಯದಲ್ಲಿ ಮತ್ತು ಸಮಾಜ ಸೇವೆ ಕಾರ್ಯಗಳಲ್ಲಿ ನಿರತರಾಗಿರುವಂತಹ ಉಮಾಶ್ರೀ ಅವರಿಗೆ ವಿಜಯ್ ಕುಮಾರ್ ಹಾಗೂ ಗಾಯತ್ರಿ ಎಂಬ ಇಬ್ಬರು ಮಕ್ಕಳಿದ್ದಾರೆ. ವಿಜಯ್ ಕುಮಾರ್ ಅವರು ವೃತ್ತಿಯಲ್ಲಿ ವಕೀಲರಾಗಿದ್ದರೆ ಗಾಯತ್ರಿ ಅವರು ಡೆಂಟಿಸ್ಟ್. 64 ವರ್ಷದ ಉಮಾಶ್ರೀ ಅವರಿಗೆ ಮೊಮ್ಮಕ್ಕಳು ಕೂಡ ಇದ್ದಾರೆ. ಪ್ರೀತಿಸಿ ಮದುವೆಯಾದಂತಹ ಗಂಡ ಬಿಟ್ಟು ಹೋದಾಗ ಸುತ್ತಮುತ್ತಲ ಜನ 108 ಮಾತನಾಡಿ ತಿವಿದಾಗ ಎದೆಗುಂದದೆ ಇಡ್ಲಿಯನ್ನ ಮಾರಿ ಮನೆಗೆಲಸ ಮಾಡಿ ಮಕ್ಕಳನ್ನ ಬೆಳೆಸಿ ಅವರಿಗೊಂದು ಚಂದದ ಭವಿಷ್ಯವನ್ನ ಕಲ್ಪಿಸಿಕೊಟ್ಟು ತಾನು ಬೆಳೆದು ನಿಂತು ಇಂದು ಬೇಡಿ ಬಂದವರಿಗೆ ಇಲ್ಲ ಎನ್ನದೆಯೇ ಸಹಾಯ ಮಾಡುವಂತಹ ಛಲಗಾರ್ತಿಯ ಹೆಣ್ಣು ಅಂದರೆ ಉಮಾಶ್ರೀ ಅವರು. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಮೆಟ್ಟಿ ನಿಂತು ವಿಶ್ವಾಸದೊಂದಿಗೆ ಎಲ್ಲವನ್ನೂ ಸಾಧಿಸಬಹುದು ಎಂಬುದಕ್ಕೆ ಒಳ್ಳೆಯ ಉದಾಹರಣೆ ಅಂದರೆ ಉಮಾಶ್ರೀ ಅವರು. ಪ್ರಿಯ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಕುತೂಹಲಕಾರಿ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.